ವಿಭಿನ್ನ ಮಾದರಿ ಹಾಗೂ ಪರಿಸರ ಸ್ನೇಹಿ ಸಂಸ್ಥೆ ಎನಿಸಿಕೊಂಡಿರುವ ಪುತ್ತೂರಿನ ಮಾಸ್ಟರ್ ಪ್ಲಾನರಿ ಸಂಸ್ಥೆಯ ಮತ್ತೊಂದು ಮಳಿಗೆ ಉಡುಪಿಯಲ್ಲಿ ಲೋಕಾರ್ಪಣೆಗೊಂಡಿದೆ. ಸುದೀರ್ಘ ಬಾಳಿಕೆಯ ಸಿದ್ಧ ಮಾದರಿಯ ಉತ್ಪನ್ನಗಳನ್ನು ತಯಾರಿಸಿ ಅದನ್ನು ಅತ್ಯಂತ ಕನಿಷ್ಠ ಬೆಲೆಗೆ ಮಾರುಕಟ್ಟೆಗೆ ಪರಿಚಯಿಸಿದ ಹೆಗ್ಗಳಿಕೆ ಮಾಸ್ಟರ್ ಪ್ಲಾನರಿಯತ್ತು. ಸಿವಿಲ್ ಇಂಜಿನಿಯರಿಂಗ್ ಹಾಗೂ ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ಸಂಸ್ಥೆಗಳಲ್ಲಿ ಒಂದಾಗಿರುವ ಮಾಸ್ಟರ್ ಪ್ಲಾನರಿಯ ಬ್ರಾಂಚ್ ಉಡುಪಿಯಲ್ಲೂ ಆರಂಭಗೊಂಡಿದೆ. ಉಡುಪಿಯ ನಿಟ್ಟೂರಿನ ಕೊಡಂಗೂರು ಜಂಕ್ಷನ್ನಲ್ಲಿ ವಿಶಾಲವಾದ ಮಳಿಗೆ ಶುಭಾರಂಭಗೊಂಡಿದ್ದು, ಕರ್ನಾಟಕ ಬ್ಯಾಂಕ್ನ ಎಂಡಿ ಮತ್ತು ಸಿಇಒ ಎಂಎಸ್ ಮಹಾಬಲೇಶ್ವರ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ವಿಶಿಷ್ಟ ಶೈಲಿಯ ಕಟ್ಟಡ ನಿರ್ಮಾಣದ ಕಾಂಕ್ರೀಟ್ ಉತ್ಪನ್ನಗಳಿಂದ ಮನೆ ಮಾತಾಗಿದ್ದ ಮಾಸ್ಟರ್ ಪ್ಲಾನರಿ ಸಂಸ್ಥೆಯ ಕ್ರಿಯಾಶೀಲತೆಯ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಶುಭ ಹಾರೈಸಿದರು. ನಾವು ಒಂದು ಕಡೆ ಹೇಳ್ತೇವೆ ನಾವು ಪರಿಸರವನ್ನು ಉಳಿಸಬೇಕು ಅಂತ, ಮತ್ತೊಂದು ಕಡೆಯಿಂದ ಪರಿಸರವನ್ನು ನಾಶ ಮಾಡ್ತೇವೆ. ಮತ್ತು ನಮಗೆ ಕೆಲಸ ಸ್ವಲ್ಪ ಬೇಗ ಆಗಬೇಕು, ಟೈಮ್. ಎಷ್ಟೋ ಸರ್ತಿ ಇವತ್ತು ಯಾವುದೇ ಪ್ರಾಜೆಕ್ಟ್ ನೋಡ್ತಾ ಹೋದರೂ ಸಹ ಎರಡು ವಿಷಯ, ಟೈಮ್ ಓವರ್ ರನ್ ಆ್ಯಂಡ್ ಕಾಸ್ಟ್ ಓವರ್ ರನ್. ಆ್ಯಸ್ ಎ ಬ್ಯಾಂಕರ್ ವಿ ಆರ್ ವೆರಿ ಮಚ್ ಕನ್ಸರ್ನ್ ಅಬೌಟ್ ದ್ಯಾಟ್. ಅದು ಎರಡೂ ಆಗಬಾರ್ದು. 6 ರಿಂದ 9 ತಿಂಗಳೊಳಗೆ ಕಂಪ್ಲೀಟ್ ಆ ಮನೆ ಆಗಬೇಕು ಅಂಥೇಳಿ. ಕಾಸ್ಟ್ ವಿಷಯದಲ್ಲಿ ಅಟ್ಲೀಸ್ಟ್ ಒಂದು 15-20% ಆದರೂ ಸಹ ಕಾಸ್ಟ್ ಉಳಿಬೇಕು, 15-20% ಸಮಯ ಉಳಿಬೇಕು. ಹೀಗೆಲ್ಲ ನಮ್ಮದೊಂದು ಅಪೇಕ್ಷೆ ಇತ್ತು. ಆ ಎಲ್ಲ ಅಪೇಕ್ಷೆಗಳಿಗೆ ಅನುಗುಣವಾಗಿ ಅವರು ಕೆಲಸ ಮಾಡಿಕೊಟ್ರು ಅನ್ನೋದಕ್ಕೆ ಅಂತ ಹೇಳಲಿಕ್ಕೆ ನನಗೆ ಇವತ್ತು ತುಂಬ ಸಂತೋಷ ಆಗ್ತದೆ. ಆ ಒಂದು ಅವರು ಮನೆ ಕಟ್ಟಿದ್ದು ಇವತ್ತು ಏನಿದೆ ಅಂದರೆ, ಎಲ್ಲ ಬಂದವರು ಮನೆ ನೋಡಿ ಫಸ್ಟಿಗೆ ಕೇಳೋದು ಅದೇ, ಇದನ್ನು ಯಾರು ಕಟ್ಟಿದರು ಅಂತ ಹೇಳಿ. ನನಗೆ ಬಹಳ ಹೆಮ್ಮೆ ಆಗುತ್ತೆ. ಇದನ್ನು ಆನಂದ್ ಕುಮಾರ್ ಅವರು ಕಟ್ಟಿದರು, ಇದನ್ನು ನಮ್ಮ ಮಾಸ್ಟರ್ ಪ್ಲಾನರಿ ಪುತ್ತೂರಿನಿಂದ ಎಲ್ಲ ಅವರ ಸಾಮಗ್ರಿಗಳನ್ನು ತಂದು ಕಟ್ಟಿದರು ಅಂತ ಹೇಳ್ಕೊಂಡು ಬಂದವರೆಲ್ಲ ಅದರದ್ದು ಫೋಟೋ ತೆಕ್ಕೊಂಡು ಹೋಗ್ತಾರೆ. ಇವತ್ತು ನೋಡಿದಾಗ ಇಲ್ಲ ಭಾಳ ಖುಷಿ ಆಗ್ತದೆ ಇದನ್ನು ನೋಡಿ. ಅದು ನಿಂತ ನೀರಾಗಿ ಉಳಿದಿಲ್ಲ. ಇನೋವೇಟಿವ್ ಐಡಿಯಾಸ್, ಕ್ರಿಯೇಟಿವಿಟಿ ಅಂತ ನಾವು ಏನು ಹೇಳ್ತೀವೋ ಅದನ್ನು ಎಲ್ಲದನ್ನು ಸಹ ಅವರು ಸಾಕಾರಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಉಡುಪಿಯ ಕ್ರೆಡೆಯ ಅಧ್ಯಕ್ಷರಾದ ಜೆರ್ರಿ ವಿನ್ಸೆಂಟ್ ಡಯಾಸ್, ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಅಂಡ್ ಸಿವಿಲ್ ಇಂಜಿನಿಯರಿಂಗ್ ಎಸಿಸಿಇಯ ಅಧ್ಯಕ್ಷರಾದ ಗೋಪಾಲ್ ಭಟ್, ಇಂಜಿನಿಯರಿಂಗ್ ಅಂಡ್ ಕಾಂಟ್ರಾಕ್ಟರ್ ಸುಭಾಷ್ ಚಂದ್ರ ಶೆಟ್ಟಿ, ಎನ್ಐಟಿಕೆಯ ಪ್ರೊಫೆಸರ್ ಡಾಕ್ಟರ್ ಬಾಬು ನಾರಾಯಣ್, ಮಾಸ್ಟರ್ ಪ್ಲಾನರಿಯ ರೂವಾರಿ ಎಸ್ಕೆ ಆನಂದ್ ಕುಮಾರ್, ಅಕ್ಷಯ್ ಎಸ್ಕೆ, ನಂದ ಗಣೇಶ್, ಕಿರಣ್ ಶ್ಯಾಮ್ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ಪುತ್ತೂರಿನಲ್ಲಿ ಪ್ರಸಿದ್ಧಿಯನ್ನ ಪಡೆದ ಮಾಸ್ಟರ್ ಪ್ಲಾನರಿ ಇದೀಗ ಉಡುಪಿಯಲ್ಲಿ ಶಾಖೆ ಆರಂಭಗೊಂಡಿರುವುದು ಹೆಮ್ಮೆಯ ವಿಚಾರ. ಇಲ್ಲಿ ಕಾಂಕ್ರೀಟ್ನಿಂದ ತಯಾರಿಸಿದ ವಸ್ತುಗಳು ಲಭ್ಯವಿದ್ದು, ತುಳಸಿ ಕಟ್ಟಿ, ಟೇಬಲ್, ಬೆಂಚುಗಳು, ಹೂವಿನ ಮಡಕೆಗಳು, ಫೆನ್ಸಿಂಗ್ ಮತ್ತು ಪ್ರಿಕಾಸ್ಟ್ ಕಾಂಪೌಂಡ್ ವಾಲ್ ಸಹಿತ ಎಲ್ಲಾ ವಸ್ತುಗಳು ಇಲ್ಲಿ ಸಿಗಲಿದೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.